Shasthara వచ్చిన వినోదాలమైన తిరగబడియో ఈరోజు స్పర్ధకి ఇచ్చిన నియమాన్ని जी कच्चर क्लासिक ಎಲ್ಲ ಮಲ್ಕೊಳ್ಳಿ ನೀವು ವೇಟ್ ಮಾಡ್ಬಿಡ್ತೀವಿ ಮತ್ತೆ ಬೇಗ ಬೇಗ ರೆಡಿ ಆಗ ಐದು ಬರ್ತದೆ ಅದರಿಗೆ ವೇಟ್ ಮಾಡಬೇಕು ತಿರುಗಿ ಮೇಲೆ ಬಂದು ವೇಟ್ ಬರೋಗಿ ಆ ಪಕ್ಕದಲ್ಲಿ ಐತಿ ರೆಡಿ ಹಾ ಎಲ್ಲ ನೋಡಿ ಯಾಕೆನಕ लेकिन दूर में जबरदस्ती हट ಮೇಲೆ हट कोले छोड़ हां हां इताक रांड ओहो लगा अंदर फुल कैमरा कैसा नाम डेंजर Appangai is present. Very घंटे रात्रि के अरे बड़ी रुपए की सोनी चलो विनोद अल्लाह बत्ते अंतिबारी दिवाली अल्लाह मार रहे ಚೆಂಡು ಬೆಳೆದ ತಾರಾಯಿ ಬರೀಕಿರತ್ತ ಈ ಜಾಗದಲ್ಲಿ ಆರೈ ಚೆಂಡು ಪುಟ್ಟ ಕಾರ್ತಿಕ್ ಸ್ವರೂಪ್ ಓ ಪ್ರಶಾಂತ್ ಸುರೇಶ್ ಸತೀಶ್ Sati. Digo de color, ¿cómo se puede hacer? ¿Qué se hace ya? No.
ಹತ್ತಿ ಒಳಗೆ ಟ್ರೈ ಮಾಡ್ಕೊಂಡು ಫ್ರೀ ಟೈಮಿಗೆ ಲಕ್ಷ್ಮಿ ಮೊಬೈಲ್ ಆಡಿ ಅವ್ರದ್ದು 7 ಗಡಿಯಾರಗಳು ಕೊಟ್ಟಿದೆ. ಲಕ್ಷ್ಮಿ ಮೊಬೈಲ್ ಮಾಲೀಕರನ್ನು ವೇದಿಕೆಗೆ ಬರಬೇಕು. ಒಂದು ನಿಮಿಷ ಎತ್ತ ಪ್ರಯತ್ನ ಮಾಡ್ತಾರೆ. ಸಾಧಾರಣ ಈ ರೀತಿಯ ಗೊಬ್ಬು ಕೆಲವು 10 ಸೆಕೆಂಡ್ 15 ಸೆಕೆಂಡ್ 1 ನಿಮಿಷ ಮುಗಿಪುರಂಜಿನ ಗೊಬ್ಬು ಆಗ ಇನ್ನು 5 ತಂಡದಲ್ಲಿ ಮಾಡಿ ಚಿಕ್ಕ ಪ್ರಯತ್ನ ಮಾಡಿ ಜೋರಾಗಿ ಮಾಡಿದ್ದೀವಿ. ಕಾರೈ ಕೊಡ್ಲಿ ಏನು 5 ನಿಮಿಷ ಅವಧಿ ಕೊಡ್ತಾರೆ. 5 ನಿಮಿಷ ಕಾರೈ ಕೊಡ್ತಿದ್ದಲ್ಲ ಎನ್ನ ನಿರ್ಧಾರ ಸೇಮ್ ಕೊಂಚ ಲಕ್ಕಿ ಡ್ರಾ ನಿಯಮದ ಅನುಸರಿಸಿ ಲಕ್ಕಿ ಮುಗಿತು. 5 ನಿಮಿಷದಲ್ಲಿ ಪಂದ್ಯಾಟ ಮುಂದುವರಿಸಲಿಕ್ಕೆ ಸುರೇಶಣ್ಣ ಗಡಿಯಾರ ನಮಗೆ ಹೇಳ್ಕೊಡಿ ಇಂಜಿಗೆ ಫಾಸ್ಟ್ ಕೊಡ್ಬೇಕು. ಇನ್ನು 5 ನಿಮಿಷ ಇದೆ. 5 ನಿಮಿಷ ಕೊಂಚ ಗಡಿಯಾರ ಗಡಿಯಾರ ಶ್ರೇಯಸ್ ಇನ್ನೊಬ್ಬರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾತಾಡ್ಲಿಕ್ಕಿಲ್ಲ. अगले एरिया बुटना जोक ने नहीं लिखते रखने ना ಹೋಗಿದ್ದಾರೆ. ಹೋಗಿ ಅಲ್ಲುಂಡು ಹೋಗಿ ಮೂರುಂಡು ಅಟ್ಟಿ ಮನೆಗೆ ಗೇಟ್ಗಳನ್ನು ಪುದರ್ ಕೊಡ್ತಾರಲ್ಲ. ಗಣೇಶ್ ಪೂಜಾರಿ ಕುಸಲಿಗೆ ಮತ್ತು ಗೊಂಬೆಯನ್ನು ಪ್ರಾಯೋಜಕರು ನೀವುಗಳು ನಿಮಗೆ ಸ್ಮರಣೆಗೆ ಕೊಟ್ಟಿದ್ದಾರೆ. ಕಾಯಿಗೊರ್ನಿ ಮಾರಿ ಅಡ್ಡ ಕೊನೆಯ
ಲಾಸ್ಟ್ 1 minute ಒಂದೇ ನಿಮಿಷ ಮಿಕ್ಸ್ ಮತ್ತು ರಾಜರ ಇಚ್ಚಿ ಮಿಕ್ಸ್ ಬರ್ತಾರೆ 30 ಸೆಕೆಂಡ್ಗಳಿಂದ 30 ಸೆಕೆಂಡ್ಸ್ ಅರ್ಧ ಜಗ್ಗಾಟವನ್ನು ಈ ಮ್ಯಾಚ್ ರಿಸಲ್ಟ್ ಬರ್ಪಣ ಬೇಗನೆ ಬರ್ಪಣ ಇನ್ನೊಬ್ಬ ರಿಸಲ್ಟ್ ಮತ್ತೆ ಇದು ಬಂದ ಈ ಟೀಮ್ನ ಶಕ್ತಿ ಅಂತ ವೈದ್ಯ ಅದು ಸುಲಭ ರಿಸಲ್ಟ್ ಬರ್ತೀವಿ ಕೆಲವರಿಗೆ 10 ಸೆಕೆಂಡ್ ರಿಸಲ್ಟ್ ಬರ್ಬೋದು ಎಲ್ಲ ತೀರ್ಮಾನ ನಮಗೆ ದುಡ್ಡು ಬಂತ ಕೊಂಚ ಕರೆ ಹಾಕಲು ಈ ಜನ ಲಕ್ಕಿ ಇತ್ತು ಎಲ್ಲರಿಗೂ ಅಭಿನಂದನೆ ಹೆಸರಿಗೆ ಪಾರ್ಟಿಗಳು ಮಾತೆಲ್ಲ ಪ್ಲೀಸ್ ಆರಿಸೋದಿರಾಗ ಮಾತು ನಮ್ಮ ಶಾಸ್ತ್ರದ ಜೋಡಿ ಮಸ್ತ್ ಎಂಜಾಯ್ ಮಾಡ್ತಾರೆ ಭಾರಿ ಖುಷಿ ಆಗ್ತದೆ ನೇರವಾಗಿ ಕ್ಯಾಪ್ಟನ್ ಆಗಿ ಮಾತ್ರ ಅವನಿಗೆ ಭಯಂಕರ ವಿಶೇಷ ಟೀಮ್ ಅವು ಇಡೀ 8 ಜಿಲ್ಲೆ ಮಲ್ಲೆಚ್ಚಿ ಮಂಡಲ ಹಾಕ್ಲಿಕ್ಕೆ ಬರ್ತಾರೆ ಅವು ವಿಶೇಷ ಸೀದಾ ಸ್ವರೂಪ